ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷೆಯಾಗಿರುವಂತ ಪುಷ್ಪಾ ಅಮರನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಎಸ್, ಇದು ಈ ಒಂದು ಅಡುಗೆ ಅನಿಲ ದರ ಏರಿಕೆಯನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಸಮರ್ಥನೆ ಮಾಡಿಕೊಳ್ತಾನೆ ಇದ್ದಾರಲ್ಲ ಮೇಡಮ್, ಬಿಜೆಪಿ ಅವರು ಇನ್ನೂ ಕೂಡ ಸಮರ್ಥನೆ ಮಾಡಿಕೊಳ್ತಾನೆ ಇದ್ದಾರೆ. ಏನ್ ಹೇಳ್ತೀರಿ ನೀವು? ಅವ್ರಿಗೆ ಮನುಷ್ಯತ್ವ ಇಲ್ಲ ಅನ್ನೋದನ್ನ ಅವರ ಒಂದು ಮಾತುಗಳಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಅವ್ರು ಏನ್ ಅವ್ರ ಅಜೆಂಡಾ ಜನ ವಿರೋಧಿ, ಮಹಿಳಾ ವಿರೋಧಿ, ಬಡವರ ವಿರೋಧಿ ಕೆಲಸಗಳನ್ನ ಅವರ ಮಾತಿನ ಮುಖಾಂತರ ಮತ್ತು ಅವ್ರು ನಡ್ಕೊಳ್ತಾ ಇರೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ತೆರಿಗೆಯ ದೇಶವನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ದೇಶವನ್ನು, ಭಾರತ ದೇಶವನ್ನು. ಹೌದು, ಮೊದಲೆಲ್ಲ ಬಹಳ ಫಾರಿನ್ ಕಂಟ್ರೀಸ್ ಇಂದ ಭಾರತ ದೇಶ ಅಂದ್ರೆ ಇಲ್ಲಿ ಆರಾಮಾಗಿರ್ಬೋದು, ಕಡಿಮೆ ದುಡ್ಡಲ್ಲಿ ಬಹಳಷ್ಟು ಜೀವನವನ್ನ ಮಾಡ್ಬೋದಂತ ಹೇಳಿ ಟೂರಿಸ್ಟ್ಗಳು ಮಾಡಕ್ ಬರ್ತಾ ಇದೆ. ಹೌದು, ಖಂಡಿತ. ದುಬಾರಿ ಭಾರತವನ್ನ ಮಾಡ್ಲಿಕ್ಕೆ ತೆರಿಗೆಯನ್ನ ಹೆಚ್ಚು ಮಾಡಿ ಹೊರಟಿರ್ತಕ್ಕಂತ ಈ ಬಿಜೆಪಿಗರಿಗೆ ಅದರಲ್ಲೂ ಒಂದಲ್ಲ ಸಮರ್ಥವಾಗಿದೆಯಲ್ಲ, ಇದಕ್ಕಿಂತ ಹೀನಾಗಿರುವಂತ ಸ್ಥಿತಿ ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಖಂಡಿತ ಮನುಷ್ಯರಿಗಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು ಹೌದು. ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂತಹ, ಹೃದಯ ಇಲ್ಲದೆ ಇರ್ತಕ್ಕಂತಹ ಬಡವರ ನೋವನ್ನ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಿರ್ಲಿಲ್ಲ. ಹಸುವಿನ ನೋವಿದೆಯಲ್ಲ, ಹಸುವಿನ ನೋವನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿ ಉಡಾಫೆ ಮಾತುಗಳನ್ನ ಆಡ್ತಾ ಇರ್ಲಿಲ್ಲ. ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಆದ್ರೆ ಜನ ಏನ್ ಕೊಂಡ್ಕೊಳ್ಳೋದು ಬಿಟ್ಬಿಟ್ಟಿದಾರ, ಹಬ್ಬ ಮಾಡೋದ್ ಬಿಟ್ಬಿಟ್ಟಿದಾರ ಅಂತ ಮಾತಾಡ್ತಾರಲ್ಲ. ನಿಮ್ಗೆ ಹಸುವಿನ ಬೆಲೆ ಗೊತ್ತಾ? ಹಸುವಿನ ನೋವು ಗೊತ್ತಾ? ಬಡತನದ ನೋವು ಗೊತ್ತಿದೆ ಇವ್ರಿಗೆ. ಐಷಾರಾಮಿ ಜೀವನ ಮಾಡ್ಕೊಂಡು ಜನರ ತೆರಿಗೆ ದುಡ್ಡಲ್ಲಿ ದೇಶವನ್ನ ಲೂಟಿ ಹೊಡ್ಕೊಂಡು ಇವತ್ತು 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕಟ್ಟಿದಂತ ಆಸ್ತಿಗಳನ್ನ ಕೆಲವು ಅದಾನಿ ಅಂಬಾನಿ ಅಂತ ಸ್ನೇಹಿತರಿಗೆ ಮಾರ್ಕೊಂಡು ಖಾಸಗೀಕರಣಕ್ಕೆ ಒಡ್ಕೊಡ್ತಕ್ಕಂತ ದೇಶವನ್ನ ಗುಲಾಮಗಿರಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ಬಿಜೆಪಿಗರಿಗೆ ಯಾವುದೇ ನೈತಿಕತೆನೇ ಇಲ್ಲ, ಅವ್ರಿಗೆ ಮಾನವೀಯತೆನೂ ಇಲ್ಲ, ಅವ್ರಿಗೆ ಸರ್ಕಾರ ನಡೆಸ್ತಕ್ಕಂತಹ ಒಂದು ಇಚ್ಛಾಶಕ್ತಿನೂ ಇಲ್ಲ, ಜನಪರವಾದಂತಹ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅನ್ನೋದನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಬಹಳ ನೋವಾಗುತ್ತೆ ನನ್ಗೆ. ಇವತ್ತು ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ತಾವು ನೋಡಿರ್ಬೋದು, ರೈತ ಮಹಿಳೆಯರಿರ್ಬೋದು, ಶ್ರಮಿಕ ಮಹಿಳೆಯರಿರ್ಬೋದು, ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಮತ್ತು ಜನರಿಗೆ ಇವತ್ತು ಒಂದೊತ್ತು ಊಟಕ್ಕೂ ಬಹಳ ಪರದಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ ಇವತ್ತು. ಹೌದು ಮೇಡಮ್ ಜೊತೆಗೆ ಈಗ ಕೇವಲ ಬಡವರು ಮಾತ್ರ ಅಲ್ಲ, ಈ ಎರಡೆರಡು ಲಾಕ್ ಡೌನ್ ನ ಬಳಿಕ ಮಧ್ಯಮ ವರ್ಗ, ಸಾಮಾನ್ಯ ಜನವರ್ಗ, ಇವನ ತಕ್ಕ ಮಟ್ಟಿನ ಶ್ರೀಮಂತ ವರ್ಗದ ಜನಕ್ಕೆ ಕೂಡ ಭಾರಿ ಸಮಸ್ಯೆ ಆಗಿದೆ. ಮಧ್ಯಮ ವರ್ಗದ ಜನ ಇವತ್ತು ಅತಂತ್ರ ಸ್ಥಿತಿಗೆ ಹೋಗ್ತಿದ್ದಾರೆ. ಅವ್ರು ಪಾಪ ಬೀದಿಗೆ ಬಂದು ಶಿಕ್ಷೆ ಪಡೋ ಸ್ಥಿತಿನಲ್ಲೂ ಇಲ್ಲ. ಅದ್ರಾಗೆ ಅವ್ರ ಜೀವನ ಕೂಡ ಸುಧಾರಣೆ ಆಗಿಲ್ಲ. ಇರ್ತಕ್ಕಂಥ ಕೆಲಸಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೂಲಿ ಕಾರ್ಮಿಕರು ಬದುಕುವಂತರ ಭಾವನೆ ಆದ್ರೆ ಮಧ್ಯಮ ವರ್ಗದ ಮಗು ಸಂಕಟ ಇದೆಯಲ್ಲ, ಅವ್ರಿಗೆ ಈಗ ತೋರ್ಸಕ್ ಆಗ್ತಾ ಇಲ್ಲ. ಹೌದು ಹೌದು ಹೌದು, ಬಹಳ ನೋವಾಗುತ್ತೆ. ಇಂಥ ಸ್ಥಿತಿಗೆ ನಮ್ಮ ದೇಶದಿಂದ ತಕೊಂಡೋದಂತ ಹೆಗ್ಗಳಿಕೆ ಬಹಳ ಅಚ್ಚೆ ದಿನನ್ನ ಕೊಟ್ಟಿರ್ತಕ್ಕಂಥ ಪ್ರಧಾನಿ ಮಂತ್ರಿಗಳಿಗೆ ಇವತ್ತು ನಾವು ಶುಭಾಶಯಗಳನ್ನು ಕಂಗ್ರಾಚುಲೇಟ್ ಮಾಡಬೇಕಾಗುತ್ತೆ. ನಿಜಕ್ಕೂ ಗ್ಯಾಸ್ ಅನ್ನ 2014ರಲ್ಲಿ 2014ರಲ್ಲಿ UPA ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಬರೀ 11 ರೂಪಾಯಿ ಚಿಲ್ಲರೆ ಇಷ್ಟೇ ಏರಿಕೆ ಆಗಿತ್ತು. ಮಾರ್ಚ್ ತಿಂಗಳಲ್ಲಿ 2012ರಲ್ಲಿ. ಅವಾಗ ಈ ಬಿಜೆಪಿ ನಾಯಕಿಯರು ಕೃತಿ ಇರಾನಿ ಇಟ್ಕೊಂಡು, ಶೋಭಾ ಕರಂದ್ಲಾಜೆ ಇರ್ತಕ್ಕಂಥ ಮಹಿಳಾ ನಾಯಕರು ಇಟ್ಕೊಂಡು ರಸ್ತೆನಲ್ಲಿ ಇಟ್ಕೊಂಡು ಹೊರಳಾಡಿದ್ರು. ಇವರು ಕಣ್ಮರೆ ಆಗೋಗಿದ್ದಾರೆ, ಮಾತಾಡ್ತಾ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ಇವತ್ತು ಟ್ಯಾಕ್ಸ್ ಅಮೌಂಟ್ ಅನ್ನ ಕಡಿಮೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ. ಮಧ್ಯಮ ವರ್ಗದವರ ಮೇಲೆ, ಬಡ ಜನರ ಮೇಲೆ ಈ ಹೊರೆಯನ್ನ, ಟ್ಯಾಕ್ಸ್ ಅಮೌಂಟ್ ನ ಹಾಕ್ತಕ್ಕಂತ ಒಂದು ಕೆಲಸವನ್ನ ಮಾಡಬಾರ್ದು. ಶ್ರೀಮಂತರಿಗೆ ಹಾಕ್ತಕ್ಕಂಥದ್ದನ್ನ ಒಪ್ಕೊಳ್ಳೋಣ. ಆದ್ರೆ ಇವತ್ತು ಕಷ್ಟ ನಷ್ಟ ಅನುಭವಿಸ್ತಿರೋರು, ನೋವು ಅನುಭವಿಸ್ತಿರೋರು ಬಡವರು ಮತ್ತು ಮಧ್ಯಮ ವರ್ಗದವರು, BPL ಅಂತ ಏನ್ ಹೇಳ್ತಿದಿಲ್ಲ ಆ ಕುಟುಂಬದವರು ಮತ್ತು ಮಧ್ಯಮ ವರ್ಗ. ಹಂಗಾಗಿ ನಾನು ಈಗ ಮೇಡಮ್ ಈ ನಡುವೆ
ಎಸ್, ಜನ ಬೀದಿಗಿಳಿದ ಏನು ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ ದೊಡ್ಡ ಸಮಸ್ಯೆ ಏನು ಆಗ್ಲಿಲ್ಲ ಅಂತ ಕೂಡ ಹೇಳಿಕೊಳ್ತಾರಲ್ಲ. ಈಗ ನಾವು ನಿನ್ನೆ ದಿವಸ ನೋಡಿದರೆ ನಿಮ್ಮ ನೇತೃತ್ವದಲ್ಲಿ ಬಾರಿ ಸಂಚಲನ ಮೂಡಿಸಿದಂತ ಪ್ರತಿಭಟನೆ ನಡೆಯಿತು. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನ್ ಹೇಳಲಿಕ್ಕೆ ಬಯಸ್ತೀರಿ? ಜನಕ್ಕೆ ಇವತ್ತು ಪುರ್ಸೊತ್ತಿಲ್ಲ, ಪಾಪ ಒಂದೊಂದು ಊಟಕ್ಕೆ ಪರದಾಡ್ತಿದ್ದಾರೆ ಇವತ್ತು. ಖಂಡಿತ ಅವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕು ಅಂತ ಅಪೇಕ್ಷೆ ಮಾಡ್ತಿದಾರಲ್ಲ, ಇರೋ ಜನ ಬೀದಿಗೆ ಬಂದ್ ಕೇಳಿ ಅಂತ ಹೇಳಿ. ಇವತ್ತು ಗ್ಯಾಸ್ ನ ನಿಮ್ಮನೇಲಿ ಬಳಸ್ತೀವಿ, ನಮ್ಮನೇಲಿ ಬಳಸ್ತೀವಿ, ಪ್ರತಿಯೊಬ್ರು ಮನೇಲಿ ಬಳಸ್ತೀವಿ. ಬರೀ ಕಾಂಗ್ರೆಸ್ ಅವ್ರು ಬಳಸ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ನ ಮಹಿಳೆಯರು ಮಾತ್ರ ಬಳಸ್ತಾ ಇಲ್ಲ. ಈ ಒಂದು ಅಂಶವನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ ಜನ ಎದುರಿದ್ದಾರೆ. ಕೋವಿಡ್ ಒಂದು ಕಡೆ, ಇನ್ನೊಂದು ಕಡೆ ದೇಶದ್ರೋಹದ ಕೇಸ್ ನಲ್ಲಿ ಇವರು ಸಿಕ್ಕಿಸ್ಬಿಡ್ತಾ ಇದ್ದಾರೆ. ಏನಾದ್ರೂ ನಾವು ಬೆಲೆ ಏರಿಕೆ ವಿರುದ್ಧ ಮಾತಾಡಿದ್ರೆ ಅವರ ಮೂಢ ಭಕ್ತಿರ್ತಾರಲ್ಲ, ಅಂಧ ಭಕ್ತಿರ್ತಾರಲ್ಲ, ಬಿಜೆಪಿ ಫಾಲೋವರ್ಸ್, ಅವ್ರನ್ನ ಟ್ರೋಲ್ ಮಾಡ್ತಾರೆ. ದೇಶಕ್ಕಾಗಿ ಇವತ್ತು ಬೆಲೆ ಏರಿಕೆ ಆಗಿದೆ, ನಿಮ್ಗೆ ತಾಲಿಬಾನ್ ಇದ್ರೆ ಸರಿ ಹೋಗ್ತಿತ್ತೇನೋ ಅಂತ. ನೋಡಿ, ತಾಲಿಬಾನ್ ಸರ್ಕಾರಗಿಂತಲೂ ಕಡೆಯಾದಂತ ದಿನಗಳನ್ನ ನಮ್ ದೇಶ ನೋಡ್ತಾ ಇದೆ ಇವತ್ತು ಅನ್ನೋದನ್ನ ನಾನು ಇವತ್ತು ಸ್ಪಷ್ಟಪಡಿಸ್ತೀನಿ. ಖಂಡಿತ ಬೆಲೆ ಏರಿಕೆ ಇದೆಯಲ್ಲ, ಇದು ನಮ್ಮ ದೇಶವನ್ನ ಹಿಂದಿ ಇಪ್ಪೆ ಮಾಡ್ತಾ ಇದೆ. ಜೊತೆಗೆ ಇವತ್ತು ಗ್ಯಾಸ್ ಬೆಲೆ ನಾವು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ವಲ್ಲ, 2014 ಮಾರ್ಚಲ್ಲಿ 410 ರೂಪಾಯಿ ಇತ್ತು. ನೀವು ತೆಗೆದು ನೋಡಿ, ಇವತ್ತು ಎಷ್ಟಾಗಿದೆ? ನಿಮ್ಮಲ್ಲಿ ಎಷ್ಟಾಗಿದೆ ಹೇಳಿ ಗ್ಯಾಸ್? 900. ಈ ಮನೆಗೆ ಬಂದು ತಲುಪುವಾಗ 920 ರೂಪಾಯಿ. ಅಂದ್ರೆ ಗ್ಯಾಸ್ ಏಜೆನ್ಸಿ ಅವರು ಸರ್ವಿಸ್ ಚಾರ್ಜ್ ಅಂತ 20 ರೂಪಾಯಿ, ಕೆಲವು ಕಡೆ 25 ರೂಪಾಯಿ, ಕೆಲವು ಕಡೆ 30 ರೂಪಾಯಿ, ಕೆಲವು ಕಡೆ ತಗೊಳ್ತಾರೆ. ಮನೆ ಬಾಗಿಲಿಗೆ ಬಂದು ತಲುಪುವಾಗ 920 ರೂಪಾಯಿ ಆಗುತ್ತೆ ಮೇಡಮ್. ಹೌದು. ಆಮೇಲೆ ಅವನು ಹುಡುಗ ಏನಾದ್ರೂ ಮೇಲ್ಗಡೆ ತಂದು ಕೊಡ್ಬೇಕು ಅಥವಾ ಮೆಟ್ಲತ್ ಬರ್ಬೇಕು ಅಂದ್ರೆ ಅವನೊಂದು 10-20 ರೂಪಾಯಿ ನೀವು ಕೊಡ್ಬೇಕು. ಹೌದು ಹೌದು ಹೌದು. ಎಲ್ಲ ಸೇರಿ ಒಟ್ಟಾರೆ 950 ರೂಪಾಯಿ ಇವತ್ತು ಒಂದ್ ಗ್ಯಾಸ್ ಕೊಂಡ್ಕೊಳಕ್ಕೆ ಎಷ್ಟಾಗುತ್ತೆ? ಬಡವ್ರಿಗೆ ಎಲ್ಲಿ ಬರುತ್ತೆ? ಬರೀ 15 ದಿನದಲ್ಲಿ 25 ರೂಪಾಯಿಗೆ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಏನ್ ಮನುಷ್ಯತ್ವ ಇದೆಯಾ? ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ತೀನಿ ಅಂತಂದ್ರೆ, ಉಜ್ವಲ ಯೋಜನೆ ಅಂತ ತಂದ್ರು. ಯಾರು ಪ್ರಧಾನ ಮಂತ್ರಿ ಅವ್ರು ಬಂದ ತಕ್ಷಣ ಹೊಗೆ ರಹಿತ ವಾತಾವರಣವನ್ನ ನಾನು ಕೊಡ್ತೀನಿ, ಕಟ್ಟಿಗೆನಲ್ಲಿ ಬರ್ತಕ್ಕಂತ ಹೊಗೆನ ನಮ್ಮ ಹೆಣ್ಮಕ್ಳು ಸೇರಿಸಿದ್ರೆ ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಉಜ್ವಲ ಯೋಜನೆ ಉಚಿತ ಗ್ಯಾಸ್ ಅಂತ ಅನೌನ್ಸ್ ಮಾಡಿದ್ರು. ಫಸ್ಟ್ ಟೈಮ್ ಯಾರ ಮನೇಲಿ ಗ್ಯಾಸ್ ಇರಲಿಲ್ಲ ಹಳ್ಳಿಗಾಡಿನಲ್ಲಿ, ಗ್ರಾಮೀಣ ಭಾಗದಲ್ಲಿ, ಅವ್ರ ಮನೆಗೆ ಉಚಿತ ಒಂದು ಗ್ಯಾಸ್ ಸಿಲಿಂಡರ್ ಕೊಡೋದಂತ ಯೋಜನೆ ಇದು. ಎರಡನೇ ಗ್ಯಾಸ್ ಏನ್ ಮಾಡ್ಬೇಕು? ದುಡ್ಡು ಕೊಟ್ಟೆ ತಗೋಬೇಕು. ಇದು ಹೆಂಗಂದ್ರೆ ನಿಮ್ಗೆ ಅದ್ರ ರುಚಿ ಇಟ್ಬಿಡೋದು, ಆಮೇಲೆ ಅವರು ಸಾಲ ಮಾರ್ಕೊಂಡು ತಗೋಬೇಕು. ಆ ರೀತಿ ಇಲ್ಲಿ ತಗೊಂತಾರೆ. ಆಮೇಲೆ ಸಬ್ಸಿಡಿ ಅಂತ ಹೇಳಿ ನಾವು ಆಕ್ಚುಲಿ ಯುಪಿಎಸ್ ಸರ್ಕಾರದಲ್ಲಿ 410 ರೂಪಾಯಿ ಇದ್ರು ಕೂಡ ಸಬ್ಸಿಡಿ ಬರ್ತಾ ಇತ್ತು ಜನರಿಗೆ, ಬಡವರಿಗೆಲ್ಲ ಸಬ್ಸಿಡಿ ಸಿಗ್ತಾ ಇತ್ತು. ಇವತ್ತು 1.5 ವರ್ಷದಿಂದ ಸಬ್ಸಿಡಿ ಇಲ್ಲ, ಸಂಪೂರ್ಣವಾಗಿ ಸಬ್ಸಿಡಿ ಬಂದ್ ಆಗ್ಬಿಟ್ಟಿದೆ. ಉಜ್ವಲ ಯೋಜನೆ 8.5 ಕೋಟಿ ಹೆಣ್ಮಕ್ಳಿಗೆ ಸಹಾಯ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಅದು ಕೂಡ ಇದೆ. ಆ ಹೆಣ್ಮಕ್ಳು ಮತ್ತೆ ಹೊಗೆ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಕಟ್ಟಿಗೆನೇ ಇವತ್ತು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ. ಇನ್ ಮುಂದೆ ಸೌದೆಗೂ ಕೂಡ ಬಹಳಷ್ಟು ಬರ ಬರ್ತಕ್ಕಂಥ ದಿನಗಳನ್ನ ನೋಡ್ತೀವಲ್ಲ ನಾವು. ಮರ ಕಡಿಲಿಕ್ಕೆ ಅವಕಾಶ ಕಾನೂನುಗಳಲ್ಲಿ ಇವಾಗ ಅಷ್ಟೊಂದು ಇಲ್ಲ ನಮ್ಗೆ. ನಾವು ವಾಪಸ್ ಹೋಗ್ತಾ ಇದ್ದೇವೆ ಮೇಡಮ್, ನಾವು ವಾಪಸ್ ಹೋಗ್ತಾ ಇದ್ದೇವೆ, ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಹೌದು. ಅನಾದಿ ಕಾಲದಲ್ಲಿ ಏನು ಮನುಷ್ಯರು ನಾವು ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ಕೊಂಡಿರ್ತಿದ್ರಲ್ಲ ಹೆಣ್ಮಕ್ಳು, ಅದೇ ಕಾಲಕ್ಕೆ ಇವಾಗ ಮತ್ತೆ ಮರಳಿ ಭಾರತವನ್ನ ಪುರಾತನ ಕಾಲಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂತ ಒಂದು ಹೆಗ್ಗಳಿಕೆಗೆ ಬಿಜೆಪಿ ಇವತ್ತು ಪಾತ್ರವಾಗಿದೆ. ಮತ್ತು ಅವತ್ತು ಸ್ವಾತಂತ್ರ್ಯ ಬೇಕಾಗಿತ್ತು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ. ಇವತ್ತು ಬೆಲೆ ಏರಿಕೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿದೆ. ಬೆಲೆ ಏರಿಕೆಯಿಂದ ಸ್ವಾತಂತ್ರ್ಯ ಬೇಕಾಗಿದೆ. ಬೆಲೆ ಏರಿಕೆಯಿಂದ ಬಡ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಾಗಿದೆ. ನೀವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಾವು ಈ ಬೆಲೆ ಏರಿಕೆಯ ವಿರುದ್ಧ ಹೋರಾಡಬೇಕಾಗಿದೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಿದ್ದಲ್ಲ, ಬೆಲೆ ಏರಿಕೆ ಭಾರತ ಬಿಟ್ಟು ತೊಲಗಿ, ಜೊತೆಗೆ ಈ ಬಿಜೆಪಿ ಅವರಿಗೆ ತೊಲಗಿ ಅಂತಕ್ಕಂಥದ್ದನ್ನ ನಾವು ಮುಂದೆ ಖಂಡಿತ ಜನರ ಬಳಿಗೆ ತಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರೂ ಹೋಗಿದೆ. ಕೆಟ್ಟ ದಿನನೇ ಪರವಾಗಿಲ್ಲ, ಚೆನ್ನಾಗಿತ್ತೇನೋ, ಯುಪಿಎಲ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದೇ ಬರ್ಲಿ ಅಂತಕ್ಕಂಥದ್ದು ಮನಸ್ಥಿತಿ ಜನರು ಹೋಗ್ತಾರೆ. ಇವರು ದೇಶದ್ರೋಹದ ಪಟ್ಟ ಕಟ್ತಾರೆ. ಇವತ್ತು ದೇಶಕ್ಕಾಗಿ ದೇಶಭಕ್ತಿ ಇದ್ರೆ ಇವ್ರಿಗೆ ಖಂಡಿತ ದೇಶದ ಜನರ ಮೇಲೆ ಇವತ್ತು ತೆರಿಗೆನ ಈ ರೀತಿ ಆಗ್ತಾ ಇರಲಿಲ್ಲ. ದೇಶಭಕ್ತಿ ಇಲ್ಲ. ಥ್ಯಾಂಕ್ ಯು ಮೇಡಮ್.